ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ಈ ಕುರ್ತಿ ನಾನು ಹಾಕೊಂಡಿರೋದು ಚಿತ್ರಕಲ್ ಪರಿಷತ್ ಅಲ್ಲಿ ನಾನು ತಗೊಂಡಿದ್ನಲ್ಲ, ಆ ಒಂದು ಕುರ್ತಿ ಆಲ್ಟ್ರೇಷನ್ ಮಾಡಿಸಿಲ್ಲ, ಲೇಟ್ ಆಗಿದೆ. ನಾನು ಬೆಳಿಗ್ಗೆ 9:30 ಎದ್ದು ರೆಡಿಯಾಗಿ ಹೊರಡೋ ಅಷ್ಟರಲ್ಲಿ ಇವಾಗ 11:30 ಆಗಿರೋದು. ಯಾವ ಬಟ್ಟೆ ಹಾಕೋದು ಅಂತ ಯೋಚನೆ ಮಾಡಿ ಫೈನಲಿ ಈ ಕುರ್ತಾಗಿ ಸೆಟಲ್ಡ್ ಅದೇ ವಿದೌಟ್ ಎನಿ ಆಲ್ಟ್ರೇಷನ್ಸ್. ಎನಿವೇಸ್ ಇಟ್ಸ್ ಓಕೆ, ಕಂಫರ್ಟಬಲ್ ಆಗಿದ್ರೆ ಸಾಕಲ್ವಾ. ನಾನು ಅನ್ಕೊಂಡೆ ಆನ್ ದ ವೇ ಹೋಗ್ತಾ ಇವಾಗ ಒಂದು ನೇಲ್ಸ್ ಪಾರ್ಕ್ ಹೋಗೋಣ. ಟ್ರಾಫಿಕ್ ಇದೆ ಆಯ್ತಾ, ಸಾರಿ, ನೇಲ್ಸ್ ಎಲ್ಲ ಮಾಡಿಲ್ಲ ನಂದು, ಯಾವ ಶೇಪಲ್ಲಿ ಇದೆ ಆ್ಯಂಡ್ ಸ್ವಲ್ಪ ಪೆಡಿಕ್ಯೂರ್ ಮಾಡೋಣ ಅಂತ. ಬಟ್ ಇದೆಲ್ಲ ಮಾಡ್ಕೊಂಡು ಹೋದ್ರೆ ನಾನು ರೀಚ್ ಆಗೋಷ್ಟೊತ್ತಿಗೆ ಈ ಬೈಯಪ್ಪನಹಳ್ಳಿಗೆ 3 ಗಂಟೆ ಆಗ್ಬೋದು ಮಧ್ಯಾಹ್ನ. ಸೊ ಇವಾಗ ಡೈರೆಕ್ಟ್ ಆಗಿ ಮೆಟ್ರೋ ಹತ್ತಿ ಹೋಗೋದೇ ಸೀದಾ ಕೆಲಸ ಅಷ್ಟೇ. ನಾಗಸಂದ್ರದಿಂದ ಬೈಯಪ್ಪನಹಳ್ಳಿ ತನಕ ಮೆಟ್ರೋದಲ್ಲೇ ಹೋದೆ. ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಅವಾಯ್ಡ್ ಆಗುತ್ತೆ, ಪೊಲ್ಯೂಷನ್ ಅವಾಯ್ಡ್ ಆಗುತ್ತೆ ಆ್ಯಂಡ್ ಟೈಮ್ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಡೆಫಿನೆಟ್ಲಿ ಕಾಸ್ಟ್ ಎಫೆಕ್ಟಿವ್ ಅಲ್ವಾ. ಸೊ ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್. ಆ್ಯಂಡ್ ನಮ್ಮ ಬೆಂಗಳೂರು ಮೆಟ್ರೋ ಅವತ್ತು ಹೆಂಗಿತ್ತು ಇವತ್ತಿನ ತನಕ ಅಷ್ಟೇ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫೈನಲಿ ಹಿಯರ್ ವಿ ಆರ್ ಎಟ್ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್. ಬೈಯಪ್ಪನಹಳ್ಳಿ ಮೆಟ್ರೋನಲ್ಲಿ ಇಳಿದಿದ್ದಾಯ್ತು. ಈ ಮೆಟ್ರೋ ಸ್ಟೇಷನ್ ಬರಬೇಕಾದ್ರೆ ಸಾಕಷ್ಟು ನೆನಪುಗಳಿವೆ. ಬಿಕಾಸ್ ನಾನು ದೀಪು ಅವ್ರನ್ನ ಮೀಟ್ ಮಾಡೋದಕ್ಕೋಸ್ಕರ ಇಲ್ಲಿ ತನಕ ಬರ್ತಾ ಇದೆ. ಆಬ್ವಿಯಸ್ಲಿ ಮದುವೆ ಮುಂಚೆ ಅವರು ವೈಟ್ ಫೀಲ್ಡಲ್ಲಿ ಇರ್ತಾ ಇದ್ರಲ್ಲ, ನಾನು ರಾಜಾಜಿನಗರದಲ್ಲಿ. ಅಲ್ಲಿಂದ ಇಲ್ಲಿ ತನಕ ಮೆಟ್ರೋದಲ್ಲಿ ಬರ್ತಾ ಇದೆ. ಆಮೇಲೆ ಇಲ್ಲಿಂದ ಅವ್ರು ಪಿಕಪ್ ಮಾಡ್ತಾಯಿದ್ರು ನನ್ನ, ಡ್ರಾಪ್ ನನ್ನ ಮನೆ ತನಕನೂ ಮಾಡ್ತಾಯಿದ್ರು, ರಾಜಾಜಿನಗರ ತನಕನೂ. ಗಾಟ್ ಅ ಲಾಟ್ ಆಫ್ ಮೆಮರೀಸ್, ಹಾಗೆ ಫ್ಲ್ಯಾಶ್ ಬ್ಯಾಕ್ ಬರ್ತಾ ಇರುತ್ತಲ್ಲ. ಎನಿವೇಸ್ ಬೈಯಪ್ಪನಹಳ್ಳಿ ಮೆಟ್ರೋದಲ್ಲಿ ಇಳಿದು ಇವಾಗ ಸ್ಫೂರ್ತಿ ಮನೆಗೆ ಹೋಗ್ತಾ ಇರೋದ್ರಿಂದ ಎಲ್ಲಿ ಹೋಗಬೇಕು ಏನು ಅಂತೆಲ್ಲ ನೋಡಬೇಕು. ಫಸ್ಟ್ ಟೈಮ್ ಅಲ್ವಾ. ಓ ಮೈ ಗಾಡ್, ವೇಟಾ ಯಾವ ಕಡೆ ಈ ಕಡೆನೂ ಎಕ್ಸಿಟ್ ಇದೆ, ಈ ಕಡೆನೂ ಎಕ್ಸಿಟ್ ಇದೆ. ಎಕ್ಸಿಟ್ ಒಂದು ಪಚೀತಿ ಆಯ್ತಲ್ಲ. ಓಲಾ ಡೌನ್ಲೋಡ್ ಮಾಡಿಲ್ಲ, ಊಬರ್ ಡೌನ್ಲೋಡ್ ಮಾಡಿಲ್ಲ, ಇಲ್ಲಿರೋದು ಆಟೋದಲ್ಲೇ ಹೋಗ್ಬೇಕು. ಇವಾಗ ಹೋಗೋಣ ಬಿಡಿ, ಯಾವುದ್ರಲ್ಲಾದರೆ ಏನು ಅಂತೆ. ಹಾಗೆ ಇನ್ನೊಂದು ವಿಷಯ, ತುಂಬ ಸಮಯ ಆದಮೇಲೆ ನಾನು ಒಬ್ಬಳೇ ಹೋಗ್ತಾ ಇದ್ದೀನಲ್ಲ. ಸೊ ದೀಪು ಅವರು, ನಿನಗೆ ಗೊತ್ತಿದೆಯಾ ಅಡ್ರೆಸ್, ಹುಷಾರಾಗಿ ಹೋಗ್ತೀಯಾ, ಸೇಫ್ ಆಗಿರುತ್ತೆ ಇಲ್ಲ ಅಂತ. ಇಟ್ ವಾಸ್ ವೆರಿ ಲೈಕ್ ಪ್ರೊಟೆಕ್ಟಿವ್, ಲಿಟಲ್ ವರಿ ಥರ. ಐ ಸೆಡ್ ನೋ ಡೋಂಟ್ ವರಿ, ನಾನು ಆರಾಮದಲ್ಲಿ ಹೋಗಿ ಬರ್ತೀನಿ, ಜಸ್ಟ್ ಡೋಂಟ್ ವರಿ ಅಂತ. ಬಿಕಾಸ್ ಮೆಟ್ರೋದಲ್ಲಿ ಹೋಗಬೇಕು, ಆಮೇಲೆ ಅಲ್ಲಿಂದ ಆಟೋದಲ್ಲಿ ಹೋಗಬೇಕು. ಸೊ ಹೀಸ್ ಲೈಕ್, ಹೋಗ್ತೀಯಾ ನೀನು, ಬೇಗ ಬಾ. ಐ ಸೆಡ್ ಓಕೆ ಜಸ್ಟ್ ಡೋಂಟ್ ವರಿ, ನಾನು ಬರ್ತೀನಿ, ಐ ವಿಲ್ ಬಿ ಆಲ್ ಫೈನ್. ಎನಿವೇಸ್ ಆಟೋ ಹತ್ಬಿಟ್ಟು ಲೆಟ್ಸ್ ಗೋ. ವಿಡಿಯೋದಲ್ಲಿ ಮನೆ ನೋಡಿದ್ದೀನಲ್ಲ, ಸೊ ಐ ಕ್ಯಾನ್ ಈಸಿಲಿ ರೆಕಗ್ನೈಸ್. ಐ ಥಿಂಕ್ ನಾನು ಕರೆಕ್ಟ್ ಆಗಿರೋಂಥ ಮನೆ ಎದುರುಗಡೆ ಇದ್ದೀನಿ. ಓ ಮೈ ಗಾಡ್, ನಾಯಿ ಬಾರ್ಕ್ ಮಾಡ್ತಾ ಇದೆ. ಸೊ ಸ್ಫೂರ್ತಿ ಕಾಲ್ ಮಾಡೋಣ. ನಾಯಿ ಕ್ಯಾನ್ ಸೆನ್ಸ್ ಯಾರೋ ಬಂದಿದ್ದಾರೆ ಅಂತ. ಅವ್ರಿಗಿಷ್ಟ ಅಂತ ಅಮ್ಮಾಸ್ ಟೇಸ್ಟ್ ಚೀಸಿಂದ ತಿರಮಸು ಫ್ಲೇವರ್ನ ಚಾಕ್ಲೇಟ್ ಕೇಕ್ ತಂದಿದ್ದೀನಿ. ತಿರಮಸು ಫ್ಲೇವರ್ ಕೇಕ್, ನಾಟ್ ಚಾಕ್ಲೇಟ್ ಕೇಕ್. ಸೊ ಗೇಟ್ ಹೊರಗಡೆ ಇದ್ದೀನಿ, ನಾನು ನನ್ನ ಪಾಡಿಗಿದ್ದೀನಿ. ನಾನು ಹಂಗೆ ಕಾಲೇ ಮಾಡಿಲ್ಲ. ನಾನು ಬರೋದು ಬೇಡವಾ? ಚೆನ್ನಾಗಿದ್ದೀರಾ? ಸೋ ನೈಸ್. ಅಮ್ಮ ಬಂದ, ಅಮ್ಮ ಹೇಳ್ತಾ ಇದ್ರು, ಓ ನಾನು ಬರ್ಬೇಕಿತ್ತಲ್ಲ ಅಂತ. ಅಮ್ಮ ಉಡುಪಿನಲ್ಲಿದ್ದಾರೆ. ಸೋ ಲವ್ಲಿ, ಬ್ಯೂಟಿಫುಲ್. ಯಾರು ನಾನು ಪುಟ್ಟ? ಎಲ್ಲಿಂದ ಬಂದಿದ್ದು? ದುಬೈಯಿಂದ ಬಂದಿದ್ದಾ? ಏನು ದುಬೈ ಗಂಟ ಹೋಗಿದ್ದೀನಾ? ಸ್ಫೂರ್ತಿ ಆಂಟಿ ಸೇರಿ ಇಷ್ಟೊಂದು ವೆರೈಟೀಸ್ ಮಾಡಿದ್ದಾರೆ. ಐ ರಿಯಲಿ ಫೀಲ್ ಸೋ ಬ್ಯಾಡ್ ಬಿಕಾಸ್ ಮಮ್ಮಿನ ಕರ್ಕೊಂಡು ಬರಬೇಕಾಗಿತ್ತು. No, you invited me and mummy. Mummy did. Deepu sir na bartidre, you would have been sitting quiet. ಹೊಸ ಯಾವುದು? ಕೊಟ್ಟು ಹೋಗಿದ ತಕ್ಷಣ ಸ್ವಲ್ಪ ಹೊತ್ತು ಮಾತಾಡಿ ಫಸ್ಟ್ ಮಾಡಿದ್ದೆ ಲಂಚ್. ಯಾರು ಮಾಡಿದ್ದು? ಅಕ್ಕ ಮಾಡಿರೋದು ಸ್ವಾಮಿ. ಪಾಪು ಬೂತಿನ್ ಬಾ ಸ್ವಾಮಿ, ಬಾ ನನ್ನ ದೇವ್ರು. ಸ್ಫೂರ್ತಿ ಮಾಡಿರುವಂತ ಬಿಸಿ ಬಿಸಿ ಬಿರಿಯಾನಿ. ಎಲ್ಲರೂ ಟೇಸ್ಟ್ ಮಾಡ್ಬೇಕು. ಎಲ್ಲರೂ ಟೇಸ್ಟ್ ಮಾಡಬೇಕು. ಮಿಸ್ ಮಾಡದೆ ಟ್ರೈ ಮಾಡಿ. ಟೇಸ್ಟ್ ಮಾಡೋದನ್ನ ನೋಡಬೇಕು.
Lovely. You guys are YouTube guys are very bad. Veekshitha ಅಂತೂ all 5-star properties, 7-star properties, ಎಲ್ಲಾ properties Because obviously ಇವ್ರು ಇಲ್ಲಿ ಮಾತಾಡ್ತಿರೋ 5-star ಪ್ರಾಪರ್ಟಿನಲ್ಲೇ ಇರೋದಲ್ವಾ. ಐ ಆಮ್ ಸೋ ಥ್ಯಾಂಕ್ಫುಲ್ ಆಯ್ತಾ, ಎಷ್ಟೊಂದು ವೆರೈಟೀಸ್ ಮಾಡಿದ್ದಾರೆ. ಚೆನ್ನಾಗಿ ಊಟ ಎಲ್ಲ ಆಯ್ತು. ನಾನು ಆಕ್ಚುಲಿ ಎಷ್ಟು ತಿಂತೀನಿ ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿನೇ ಕೊಟ್ಟಿದ್ದಾರೆ. ಮುದ್ದೆ ಆಯ್ತು, 2 ದೊಡ್ಡ ಸ್ಪೂನ್ ಬಿರಿಯಾನಿ, ಅದಾದ್ಮೇಲೆ ಏನು, ಆಮೇಲೆ ಐಸ್ ಕ್ರೀಮ್ ಜೊತೆಗೆ ಗುಲಾಬ್ ಜಾಮೂನ್, ಆಮೇಲೆ ಚಿಕನ್ ಏನದು ಡ್ರೈ ಚಿಕನ್ ಚಿಲ್ಲಿ 65, ಆಮೇಲೆ ಮೊಟ್ಟೆ ಮುಟ್ಟಿಲ್ಲ ನಾನು, ಆಮೇಲೆ ಕ್ಯೂಕುಂಬರ್ ಮತ್ತೆ ಅನಿಯನ್ ಇದು ಇತ್ತು. ಇಷ್ಟು ಮೇಡಮ್ ಅವರು ಅವ್ರ ಅಮ್ಮ ಸೇರಿ ಮಾಡಿದ್ದು. ಇವಾಗ ಮನೆ ಟೂರ್ ಆಗ್ತಾ ಇದೆ, ರೂಮ್ ಟೂರ್. ನಾನು ಕೇಳಿದೆ ನನ್ನ ರೂಮ್ ಎಲ್ಲ ನೋಡ್ತೀರಾ ಅಂತ, ಬಿಕಾಸ್ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತೀನಲ್ಲ. ಸೊ ಇದು ಫುಲ್ ಎಕ್ಸೈಟೆಡ್, ಫುಲ್ ಖುಷಿಯಿಂದ ನನ್ನ ಹತ್ರ ಮಾತಾಡ್ಕೊಂಡು. ಅಲ್ಲ ಯಶಿಕಾ ರೂಮ್ ಬೇಡ ನನಗೆ, ಯಶಿಕಾ ರೂಮ್ ಬೇಡ, ನಂಗೆ ನಿನ್ ರೂಮ್ ಬೇಕು. ನೀವು ಪುಟಾಣಿ ಸ್ಫೂರ್ತಿನ ನೋಡಿಲ್ಲ ಅಂದ್ರೆ ಪ್ಲೀಸ್ ಇಲ್ಲಿ ನೋಡಿ. ಸೋ ಅಡೋರೇಬಲ್ ಅಲ್ಲ, ಎಷ್ಟು ಚೆನ್ನಾಗಿ ರೆಡಿ ಮಾಡಿಸಿ ಒಂದು ಫ್ರೇಮ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಲವ್ಲಿ. ಸ್ಫೂರ್ತಿ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರೂ ಇದೆ. ಸೇ ಹಾಯ್. ಐ ಯು ಹ್ಯಾಪಿ ನಾನು ಬಂದಿದ್ದಕ್ಕೇನು? ಅಲ್ವಾ, ಫುಲ್ ಡ್ರಾಮಾ ಅಲ್ವಾ? ನನ್ನ ಬಗ್ಗೆ ಸ್ಫೂರ್ತಿ ಏನ್ ಹೇಳ್ತಾ ಇದ್ದು ನಾನು ಬರೋ ಮುಂಚೆ? ಯಾಕೆ ಬರೋದು, ಯಾಕೆ ಬರ್ತಾರೆ ಇವರು? ಅಯ್ಯೋ ಕೆಲಸ ಜಾಸ್ತಿ ಆಗುತ್ತೆ. ರೂಮ್ ಅಲ್ಲಿ ಕ್ಲೀನ್ ಮಾಡಿಲ್ಲ, ನನ್ಗೆ ಹೇಳ್ತಲ್ಲ ಎದ್ದ ತಕ್ಷಣ ಹಂಗ್ ಕ್ಲೀನ್ ಮಾಡು. ಅವ್ರ ಅಕ್ಕ ಬರ್ತಾರೆ, ಅವ್ರ ಅಕ್ಕ ಜಾಸ್ತಿ ಕ್ಲೀನ್ ಮಾಡ್ತಾರೆ. ಟ್ರಿಪ್ಗೆ ಹೋದ್ಮೇಲೆ ಕ್ಲೀನ್ ಮಾಡ್ತಾರೆ, ಬಂದ್ಮೇಲೆ ಕ್ಲೀನ್ ಮಾಡ್ತಾರೆ. ಜಾಸ್ತಿ ನಾನ್ ಕ್ಲೀನೇ ಇಲ್ಲ ಅಲ್ವಾ, ಐ ಆಮ್ ಸೋ ಮೆಸಿ. ಸೊ ಅದಕ್ಕೆ ಇವ್ರಿಗೆ ಹೇಳ್ತಾ ಇದೆ ಕ್ಲೀನ್ ಎಲ್ಲ ಮಾಡ್ಬಿಡು, ಅವ್ರು ಬಂದ್ರೆ ಫುಲ್ ಕ್ಲೀನ್ ಆಗಿರ್ಬೇಕು. ನಾನ್ ಕ್ಲೀನ್ ಅಲ್ಲ. ಆಮೇಲೆ ಅಡ್ಗೆ ಮಾಡೋವಾಗ ಉಪ್ಪು ಕೊಡು, ಖಾರ ಕೊಡು, ಅವ್ರು ಜಾಸ್ತಿ ತಿಂತಾರೆ, ಚೆನ್ನಾಗಿ ತಿಂತಾರೆ. ಅದ್ ಕೊಡು ಇದ್ ಕೊಡು ಅಂತೆಲ್ಲ. ನಾನು ಜಾಸ್ತಿ ತಿಂತೀನಿ ಅಂತ ಇಲ್ಲ ಹೇಳಿದ್ರು. ಇದು ಏನದು ಉಪ್ಪು ಖಾರ ಜಾಸ್ತಿ ತಿಂತೀರಾ, ಆ ಟೇಸ್ಟ್ ಚೆನ್ನಾಗಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಎಲ್ಲ ಕರೆಕ್ಟ್ ಆಗಿ ಕೊಡು ಹಂಗೆ ಅಂತ ಏನೇನು ಅಂತಾರೆ. ಫುಲ್ ಬಿಲ್ಡಪ್. ಬಟ್ ನಾನು ಬಂದ್ಮೇಲೆ ನಾನು ಹೆಂಗೆ ಅಂತ ನೀವು ಸ್ವಲ್ಪ ಸಿಂಪ್ಲಿಸಿಟಿ, ಅಲ್ಲಿ ಕೊಟ್ಟಷ್ಟು ಬಿಲ್ಡಪ್ ಗಿಂತ ಒಳ್ಳೆಯವರು. ಬಿಲ್ಡಪ್ ಕೊಟ್ಟಿದ್ಕಿಂತ ಒಳ್ಳೆಯವಳಂತೆ ಅಂದ್ರೆ ನಿಜವಾಗ್ಲೂ ಒಳ್ಳೆಯವಳಲ್ಲ. ಅದೇ ಒಳ್ಳೆಯವರು. ಓ ವಾವ್, ಓ ಮೈ ಗಾಡ್, ನನ್ನ ವಿಡಿಯೋಸ್ನೆಲ್ಲ ನಾವು ಹೋಮ್ ಥಿಯೇಟರ್ ಅಲ್ಲಿ ನೋಡ್ತಾ ಇದೀವಿ ವಿತ್ ಸ್ಫೂರ್ತಿ ಅಂಡ್ ಸಿಸ್ಟರ್. ಓ ಮೈ ಗಾಡ್, ನನಗೆ ನಾಚಿಕೆ ಆಗ್ತಾ ಇದೆ ಆಕ್ಚುಲಿ ನನ್ನ ವಿಡಿಯೋಸ್ನ ಈ ತರ ನೋಡೋದಕ್ಕೆ. ಈ ವಿಡಿಯೋ ಜಾಸ್ತಿ ಇಷ್ಟ, ನಮ್ ಲವ್ ಸ್ಟೋರಿ ಅಂತ ಹಾಕಿದ್ರಲ್ಲ, ನಾನು ಅದೇ ಫಸ್ಟ್ ನೋಡಿದ್. ಐ ವಿಲ್ ಟೆಲ್ ಡ್ಯಾಡಿ, ಐ ವಿಲ್ ಟೆಲ್ ಡ್ಯಾಡಿ. ಆತರ ಅಲ್ಲ, ನೀವ್ ಆಕ್ಚುಲಿ ಏನೋ ಸ್ವಲ್ಪ ಜಾಸ್ತಿ ಏನೋ ಹೇಳಿ ಮಾತಾಡ್ತಾ ಇದ್ರಿ ವಿಡಿಯೋ ಅಲ್ಲಿ. ನಾನು ಇವ್ರೇನ್ ಎಷ್ಟೊಂದು ಮಾತಾಡ್ತಾ ಇದಾರೆ, ಸರಿ ಇವ್ರ ಹಸ್ಬೆಂಡ್ ನ ನೋಡ್ಬೇಕು ಅಂತ ಅನ್ಬಿಟ್ಟು ಮದ್ವೆ ಆಗಿದೆ ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. ಇವ್ರ ಮದ್ವೆ ಆಗಿದ್ಯಾ, ಸೊ ಯಂಗಲ್ಲ ಅಂತ ಅನ್ಕೊಂಡು ಆಮೇಲೆ ಹೋಗಿ ನೋಡ್ದೆ. ಆಮೇಲೆ ನೋಡಿದ್ರೆ ಹಸ್ಬೆಂಡ್, ಆಮೇಲೆ ಇವ್ರದೆಲ್ಲ ಫುಲ್ ನೋಡ್ಬಿಟ್ಟು ಆಮೇಲೆ ಗೊತ್ತಾಗಿತ್ತು ವೀಕ್ಷಿತ ಅಂದ್ರೆ ಯಾರು ಏನು. ಬಟ್ ಫಸ್ಟ್ ನೋಡಿದ್ದು ನಮ್ ಲವ್ ಸ್ಟೋರಿ ವಿಡಿಯೋ. ನೈಸ್ ನೈಸ್. ವೀಕ್ಷಿತ ಅವರೆಲ್ಲ ತುಂಬಾ ಪ್ರೊಫೆಷನಲ್, ನಾನೇನೋ ಸುಮ್ಮನೆ ಕ್ವಶನ್. ಓ ಮೈ ಗಾಡ್, ಓ ಮೈ ಗಾಡ್, ಏನ್ ಮಾಡಿದ್ ಇವಾಗಷ್ಟು ಡ್ಯಾನ್ಸ್? ಐ ಆಮ್ ನಾಟ್ ಇನ್ ಟು ಇಟ್. ನಾನು ನಿಜ, ನಾನು ತುಂಬಾ ಮುಗ್ದೆ, ನನ್ನ ನಂಬಿ. ಬರೀ ಸುಳ್ಳು. ಕ್ವಶನ್ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ, ರ್ಯಾಪಿಡ್ ಫೈರ್ ಮಾಡೋಣ ಅಂತ. ಓ ಮೈ ಗಾಡ್, ಇಬ್ಬರನ್ನು ನೋಡಿದ್ರೆ ಜಾಸ್ತಿ ಭಯ ಆಗ್ತಾ ಇದೆ. ಘಟಾನುಘಟಿಗಳು ಆಂಟಿ ನನಗೆ ಮತ್ತೆ ಸ್ಫೂರ್ತಿಗೆ ಅಂತ ಕ್ವೆಶ್ಚನ್ಸ್ನ ಪ್ರಿಪೇರ್ ಮಾಡಿ ಬಂದಿದ್ರು. ಸೊ ಇಲ್ಲಿ ನಾವು ಅದನ್ನು ಶೂಟ್ ಮಾಡೋದಕ್ಕಂತ ಸೆಟಪ್ ಎಲ್ಲ ಮಾಡ್ತಾ ಇದ್ದೀವಿ. ಆ ಪ್ರಶ್ನೆಗಳು ಏನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈ ಒಂದು Q&A ನೋಡಬೇಕು ಅಂದರೆ ಸ್ಫೂರ್ತಿ ವ್ಲಾಗ್ಸ್ನ ಚೆಕ್ಔಟ್ ಮಾಡಿ ಆಫ್ಟರ್ ದಿಸ್ ವಿಡಿಯೋ, ಓಕೆನಾ? ಬಟ್ ಆಕ್ಚುಲಿ ಅವ್ರು ಪ್ಲಾನ್ ಮಾಡ್ಕೊಂಡು ವಿಡಿಯೋ ಮಾಡಿಸ್ಬೇಕು ಅಂತ ಸ್ಕೆಚ್ ಹಾಕೊಂಡು ವೆರಿ ಸ್ಮಾರ್ಟ್ ಆಯ್ತಾ. ನಿಮ್ಗೆ ಏನಾದ್ರು ಸ್ಪೆಷಲ್ ಆಗಿ ನಾವು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕಂದ್ರೆ ಕಾಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಅದನ್ನ ಮಾಡ್ತೀವಿ. ಓಕೆ, ಜಾಸ್ತಿ ರ್ಯಾಗಿಂಗ್ ಮಾಡಿದ್ದಾರೆ ನನಗೆ ಇವತ್ತು, ಜಾಸ್ತಿ ಊಟ ಕೊಟ್ಟಿದ್ದಾರೆ. ಬರೀ ಸುಳ್ಳು, ಬರೀ ಸುಳ್ಳು. ಸ್ಫೂರ್ತಿ ವ್ಲಾಗ್ಸ್ ನ ಚೆಕ್ ಮಾಡಿ. ಜಾಸ್ತಿ ಏನದು ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಯು ಡ್ಯಾಡಿ ಇಸ್ ದ ಸ್ವೀಟೆಸ್ಟ್, ತುಂಬಾ ಚೆನ್ನಾಗಿ ಮಾಡ್ತಾರೆ. ಫ್ರೂಟ್ಸ್ ತಂದಿದ್ದಾರೆ. ಜಾಸ್ತಿ fruits ತಂದಿದ್ದಾರೆ. ಅಂತ ಇವಾಗ ಅದನ್ನ ತಿನ್ಬೇಕು. ಅದನ್ನು ತಿಂತಾರೆ, ಅದಕ್ಕೆ ಮಾತ್ರ ಜಾಗ ಇದೆ ಹೊಟ್ಟೆಲಿ. ಆಮೇಲೆ ತಮ್ಮಂದ್ರು ರ್ಯಾಗ್ ಮಾಡಿದ್ರು, ಸಿಕ್ಕಾಪಡೆ ರ್ಯಾಗ್ ಮಾಡಿದ್ರು.
ಇದೆಲ್ಲ ಅನ್ಪ್ಲಾನ್ಡ್ ಆಗಿತ್ತು. ಇನ್ನೇನು ಮಾಡೋಣ, ಲೆಟ್ಸ್ ಡಾನ್ಸ್ ಅಂತ ಅಂದ್ಕೊಂಡು ಹಾಡು ಹಾಕಿದ್ದೆ, ಡಾನ್ಸ್ ಮಾಡಿದ್ದು. ಸರಿ, ಎಲ್ಲ ಆಯ್ತಾ? ಇದೀಗ ವಿ ನೀಡ್ ಟು ಕ್ಯಾಪ್ಚರ್ ಮೆಮರೀಸ್ ಅಲ್ವಾ? ಸೊ ನಾನು, ಆಂಟಿ, ಪಾಪು 3 ಜನನು ಸೇಮ್ ಕಲರ್ ಹಾಕಿದೀವಿ. ವಾಟ್ ಅ ಕೋಇನ್ಸಿಡೆನ್ಸ್. ಸೊ ಲೆಟ್ಸ್ ಕ್ಯಾಪ್ಚರ್ ಸಮ್ ಪಿಕ್ಚರ್ಸ್. ಮ್ಯಾಂಗೋ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಬೇಕಾ? ಬೇಕು. ಆಂಟಿ ಒಂದು ಮ್ಯಾಂಗೋ ಕೊಡಿ. What is this? Why did the food come up? Because you like it? ಇಲ್ಲಿ ನೋಡಿ, ಲಿಫ್ಟ್ ಅಲ್ಲೇ ಊಟ ಬರುತ್ತೆ ನಮ್ಮ ಮನೆಯಲ್ಲಿ. ಹಂಗೆ ಹಾಕೊಟ್ರೆ ತಿಂತೀನಿ. ನೋಡಿ, ನಮ್ಮ ಮಮ್ಮಿ ನಂಗೆ ವೆನಿಲಾ ಹಾಕೋತಿದ್ದಾರೆ. ನಿಮ್ಗೆ ಚಾಕ್ಲೇಟ್ ಇಷ್ಟ ಅಲ್ಲ? ಓ ಮೈ ಗಾಡ್ ಆಂಟಿ, ನಾವು ಊಟ ಆಯ್ತು. ಊಟ ಆದ್ಮೇಲೆ ಇವಾಗ ನನಗೆ ಫ್ರೂಟ್ಸ್ ಇಷ್ಟ ಅಂತ ಇಲ್ಲಿ ಪಪ್ಪಾಯ ಇದೆ, ಬಾಳೆಹಣ್ಣಿದೆ, ಮ್ಯಾಂಗೋ ಇಷ್ಟಿದೆ. ಓ ಮೈ ಗಾಡ್, ನಾನು ಖಾಲಿ ಮಾಡ್ತೀನಿ. ಆಮೇಲೆ ಐಸ್ ಕ್ರೀಮ್ ಇದೆ, ಗುಲಾಬ್ ಜಾಮೂನ್ ಇದೆ. ನಿಜ ಹೇಳ್ಬೇಕಂದ್ರೆ ನನಗೆ ಆವಾಗ ಐಸ್ ಕ್ರೀಮ್ ಐ ಹ್ಯಾವ್ ಥ್ರೋಟ್ ಪೇನ್ ಆವಾಗಿಂದ. ಆದ್ರೆ ನಾನು ಐಸ್ ಕ್ರೀಮ್ ತಿಂತಿರತ್ತಾರೆ, ಟ್ಯಾಬ್ಲೆಟ್ ತಗೊಂಡು ಕುಲ್ಫಿ ಎಲ್ಲ ತಿಂತಾ ಇರ್ತಾರೆ, ಬರೀ ಡವ್ ಮಾಡ್ತಾರೆ. ದೀಪು ನೋಡಿ, ದೀಪು ಹಸ್ಬೆಂಡ್ ಡಾಕ್ಟರ್ ಅಂತ ಏನೇನೆಲ್ಲ ಮಾಡ್ತಾರೆ. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬಿಡ್ತೀವಿ, ನೀವೆಲ್ಲ ರೆಡಿ ಮಾಡಿ. ಮೈ ಗಾಡ್ ಆಂಟಿ, ಯು ಸೋ ಸ್ವೀಟ್. ಈ ತರ ಎಲ್ಲ ಕಟ್ ಮಾಡಿ ಯಾರಾದ್ರೂ ಕೊಡ್ತಾರಾ? ಮತ್ತೆ ಸೋ ಮಚ್ ಆಫ್ ಪೇಷನ್ಸ್ ಅಂಡ್ ಎಫರ್ಟ್ಸ್ ಬೇಕು ಇದನ್ನ ಮಾಡೋದಕ್ಕೆ. ಯು ಲೈಕ್ ವೆನಿಲಾ ಆರ್ ಚಾಕ್ಲೇಟ್? ಐ ಲೈಕ್ ದಿಸ್. ಲೈಕ್ ಫ್ರೂಟ್ಸ್ ಫ್ರೂಟ್ಸ್ ಅಂದ್ರೆ ಆಗೋದೇ ಇಲ್ಲ. ಯಾರು? ನಾನು ಫ್ರೂಟ್ಸ್, ವೆಜಿಟೇಬಲ್, ಚಿಕನ್, ಮಟನ್ ಎಲ್ಲ ತಿಂತೀನಿ, ಬಟ್ ಡಿಶಸ್ ತಿನ್ನಲ್ಲ. ರಾ ಕ್ಯಾರೆಟ್ ರಾ ಕೊಟ್ರೆ ತಿಂತೀನಿ. ಹಾಗಲಕಾಯಿ ಒಬ್ವಿಯಸ್ಲಿ ಅದೆಲ್ಲ ಏನು ತಿನ್ನೋದು. ಬಟ್ ಯಶಿಕಾ ಫ್ರೂಟ್ಸ್ ತಿನ್ನಲ್ವಾ? ಶಿ ಲೈಕ್ಸ್ ಬಟ್ ಶಿ ಡಸಂಟ್. ಟು ಬಿ ಆನೆಸ್ಟ್, ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಒಬ್ರು ಮನೆಗೆ ಹೋಗಿ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲಿ ಬಂದಿದ್ದು. ಇಟ್ ವಾಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಯಾವತ್ತೂ ಮಾಡಿಲ್ಲ, ಸೊ ಐ ಥಾಟ್ ತುಂಬಾ ಅನ್ಕಂಫರ್ಟೇಬಲ್ ಆಗಿರ್ತೀನಿ 1-2 ಅವರ್ಸಲ್ಲಿ ಹೋಗೋಣ ವಾಪಸ್ ಅಂತ. ಬಟ್ ಇಟ್ ವಾಸ್ ಆಬ್ಸಲ್ಯೂಟ್ಲಿ ಡಿಫ್ರೆಂಟ್. ರಿಯಲ್ ಲೈಫ್ ಆಫ್ ಯೂಟ್ಯೂಬರ್, ನೋ ಫಿಲ್ಟರ್. ನಾನು ಅದು ಮರ್ತ ಹೋಗೋದನ್ನ ಕಾಣೋದಿಲ್ಲ. ಅವಾಗ ಎದ್ದೇನು ಅನ್ಕೊಂಡೆ. ಯಾರ ಮಮ್ಮಿನಾ? ಮತ್ತೆ ಲಿಫ್ಟ್ ಅಲ್ಲಿ ಬರುತ್ತೆ ಏನಾದ್ರು? I'm done. ಇನ್ನೊಂದು ತರಿಸ್ತಾ ಇರ್ತಾರೆ ನನಗೆ. ಸ್ಫೂರ್ತಿ ವ್ಲಾಗ್ಸಲ್ಲಿ ನೀವು ಏನು ನೋಡ್ತೀರಾ, ದೇರ್ ಎಕ್ಸಾಕ್ಟ್ಲಿ ದ ಸೇಮ್. ಅಷ್ಟೇ ಕಂಫರ್ಟ್, ವಾರ್ಮ್ತ್ ಆ್ಯಂಡ್ ಲವ್ನ ಶೇರ್ ಮಾಡ್ತಾರೆ. ಸೊ ಐ ಡೆಫಿನೆಟ್ಲಿ ಹ್ಯಾಡ್ ಅ ಗ್ರೇಟ್ ಟೈಮ್. ತುಂಬಾ ಕಂಫರ್ಟಿಂಗ್ ಅನ್ನಿಸ್ತು. ಆ್ಯಂಡ್ ಮತ್ತೊಂದ್ಸತಿ ಮೀಟ್ ಆಗ್ತೀನಾ? ಆಫ್ಕೋರ್ಸ್ ಎಸ್. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಮುದ್ದಾಗಿರುವಂತ ಕೃಷ್ಣನ ಕೊಟ್ಟಿದ್ದಾರೆ. ಸೊ ತುಂಬಾನೇ ಕ್ಯೂಟ್ ಆಗಿದೆ. ನೀವು ಇದನ್ನ ನೋಡ್ಬೇಕು ಅಂದ್ರೆ ಸ್ಫೂರ್ತಿ ವ್ಲಾಗ್ಸ್ ನ ಚೆಕ್ಔಟ್ ಮಾಡಿ. ಕ್ಯೂಟ್. ಯು ಮೀಟ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಅ ಗ್ರೇಟ್ ಟೈಮ್ ವಿತ್ ಹರ್. ಬಿಕಾಸ್ ಚಟ್ಪಟ ಅಂತ ಮಾತಾಡ್ತಾ ಇರ್ತಾರೆ, ಎಂಗೇಜ್ ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತಾರೆ. ಇಟ್ಸ್ ಅ ಹ್ಯೂಜ್ ಹೌಸ್ ಅಲ್ವಾ? ಅಷ್ಟೇ ಬೇಕು. ಕೇಕ್ ಕಟ್ ಮಾಡ್ಬಿಟ್ಟು ಕೇಕ್ ಕಟ್ ಮಾಡಿ. ನನ್ನ ಬರ್ತ್ಡೇ ಇವತ್ತು. ಹೌದಾ? ಏನಾದ್ರೂ ಗಿಫ್ಟ್ ಕೊಡಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಅಂಕಲ್, ಅಡ್ವಾನ್ಸ್ ಆಗಿ ವಿಶ್ ಮಾಡಿದ್ದಕ್ಕೆ. ಅಡ್ವಾನ್ಸ್ ಯಾವಾಗ? ಸೆಪ್ಟೆಂಬರ್ ಅಲ್ಲಿ ಇನ್ನ ಟೈಮ್ ಇದೆ. ಈ ಮಗುನ ನಾನು ಆಕ್ಚುಲಿ ತಂದಿರೋದು ತಿರಾಮಿಸು ಕೇಕ್ ಅಂತ, ಬಿಕಾಸ್ ಇವ್ರಿಗೆಲ್ಲ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂತ. ಬಟ್ ಐ ಆಮ್ ಚೀಟೆಡ್. ವಾಟ್ ಇಸ್ ದಿಸ್? ಯಾವ ಫ್ಲೇವರ್ ಅಂತ ಗೊತ್ತಿಲ್ಲ. ಹೆಡ್ ಆಫ್ ದ ಹೌಸ್ಗೆ ಕೊಡೋಣ ಪ್ಲೀಸ್. ಹೋಮ್ ಮಿನಿಸ್ಟರ್ಗೆ. ಥ್ಯಾಂಕ್ ಯು. ನಿಮ್ ಪ್ರೀತಿ ವೈಫ್ ಅದೇ ನಾನು ಬರೋ ಗಂಟ ವೇಟ್ ಕೂಡ ಮಾಡಿಲ್ಲ. ಕೇಕ್ ಹಂಗೆ ಕಟ್ ಮಾಡ್ಬಿಟ್ಟು ಮ್ಯಾಡಮ್ ಅವ್ರನ್ನ ನೋಡಿದ್ರೆ ಗೆಸ್ಟ್ ಬಂದಿದ್ದಾರೆ. ಸೊ ಮ್ಯಾಡಮ್ ಅವ್ರು ಫುಲ್ ಬ್ಯುಸಿ ಆಗಿದ್ರು. ಯಾರದು ನ್ಯೂಟ್ರಿಷನ್? ಯಾರು? ಡೈಟಿಷಿಯನ್. ಸ್ವಲ್ಪ ಓಹೋ, ಡ್ಯಾಡಿ ರಿಮಿಕ್ಸ್ ಗೊತ್ತಾರೆ ಇವಾಗ. ಕೇಕ್ ಸ್ಮ್ಯಾಶ್. ನಾನು ಬೆಳಿಗ್ಗೆ ಬಂದಿರೋಳು, ಇವಾಗ 7 o'clock ಹೋಗ್ತಾ ಇದ್ದೀನಿ. 7 ಬಂದಿರೋದೇ ಬೇರೆ ರೀತಿನಲ್ಲಿ, ಹೋಗ್ತಾ ಇರೋದೇ ಬೇರೆ ರೀತಿನಲ್ಲಿ. ಆಂಟಿ ಫುಲ್ ಲಕ್ಷಣವಾಗಿ ಕಳಿಸ್ತಾ ಇದ್ದಾರೆ ನನ್ನನ್ನು. ಬಟ್ ಇಲ್ಲಿ ಬಂದು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ
ಎಲ್ಲರೂ ತುಂಬಾನೇ ಲವ್ಲಿ ಆಗಿದ್ದಾರೆ. ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಆ್ಯಂಡ್ ಸ್ಫೂರ್ತಿ ಇಲ್ಲ, ತುಂಬ ವೆರೈಟೀಸ್ ಮಾಡಿ ಯಶಿಕಾ ಜೊತೆ, ಸ್ಫೂರ್ತಿ ಜೊತೆ, ಡ್ಯಾಡಿ ಜೊತೆಗೆ ಅವ್ರದ್ದು ಪುಟಾಣಿ ಇಬ್ರು ಹುಡುಗರ ಜೊತೆ ಎಲ್ಲ ಮಾತಾಡಿ, ರೀಲ್ಸ್ ಮಾಡಿ, ಡಾನ್ಸ್ ಮಾಡಿ, ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಈ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕರೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.